ಎಸ್ಎಂಎಸ್ ಶಿಕ್ಷಣ ಸಂಸ್ಥೆಯ ಪ್ರಶ್ನೆ ಪತ್ರಿಕೆಯನ್ನ ಕಿಡಿಗೇಡಿಗಳು ವೈರಲ್ ಮಾಡುವ ಮೂಲಕ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣ ನೀಡಲಾಗ್ತಾ ಇದೆ ಎಂದು ಅಪವಾದವನ್ನು ಹುಟ್ಟುಹಾಕಿದ್ದಾರೆ. ಎಸ್ಎಂಎಸ್ ಬ್ರಹ್ಮಾವರ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮೊದಲ ಕಿರು ಪರೀಕ್ಷೆಯ ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನ ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ. ಇಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯ ಬಗೆಗೆ ಮಾತ್ರ ಕೇಳಲಾಗಿರುವಂತಹ ಪ್ರಶ್ನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಸಂಸ್ಥೆಯ ಆಡಳಿತ ಮಂಡಳಿಯ ಕೋಮಿಗೂ ಪ್ರಶ್ನೆ ಪತ್ರಿಕೆಗೂ ಸಂಬಂಧ ಕಲ್ಪಿಸಿ ವೈರಲ್ ಮಾಡಲಾಗಿದೆ. ಇಲ್ಲಿ ಧಾರ್ಮಿಕ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಇದೀಗ ಸಾರ್ವಜನಿಕರು ಟೀಕಿಸತೊಡಗಿದ್ದಾರೆ. ಸಾಮಾಜಿಕ ಜಾಲತಾಣಗಳ ವೈರಲ್ ಕಂಟೆಂಟ್ಗೆ ಎಸ್ಎಂಎಸ್ ಶಿಕ್ಷಣ ಮಂಡಳಿ ಸ್ಪಷ್ಟನೆ ನೀಡಿದ್ದು, ಸತ್ಯಾಂಶಗಳನ್ನು ತಿರುಚಿದ ಸಂದೇಶಗಳ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದೆ. ಮಾಸಾಂತ್ಯದಲ್ಲಿ ನಡೆದ ಮೊದಲ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ಮೊದಲ ಕಿರು ಪರೀಕ್ಷೆಗೆ ಸಮಾಜಶಾಸ್ತ್ರದ 2 ಪಾಠಗಳನ್ನು ಆಧರಿಸಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮೊದಲ ಪಾಠ ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದ ವರ್ಲ್ಡ್ ಹಾಗೂ ಎರಡನೇ ಪಾಠ ಬಿಗಿನಿಂಗ್ ಆಫ್ ಮಾಡರ್ನ್ ಏಜ್. ಇದರಲ್ಲಿ ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಕ್ರೋಸೆಡ್, ದ ಮಂಗೋಲ್ಸ್, ಟರ್ಕೀಸ್ ಕಲಿಸಬೇಕಾದ ಪಾಠಗಳು ಇದ್ದು, ಈ ಪಠ್ಯಾಂಶವನ್ನೇ ಆಕಾರವಾಗಿ ಇಟ್ಟುಕೊಂಡು ರಚಿತಗೊಂಡ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಪಠ್ಯಾಂಶಗಳ ಕುರಿತ ಪ್ರಶ್ನೆ ಪತ್ರಿಕೆ ರಚಿಸಿದ್ದೇವೆ. ನಮ್ಮಲ್ಲಿ ಯಾವುದೇ ಧರ್ಮ ಶಿಕ್ಷಣ ನೀಡ್ತಾ ಇಲ್ಲ. ಮುಂದಿನ ಪಠ್ಯಗಳಲ್ಲಿ ಹಿಂದೂ ಧರ್ಮ, ದಾಸ ಪರಂಪರೆ ಇತ್ಯಾದಿ ಪಠ್ಯಗಳು ಬರಲಿವೆ. ಆಡಳಿತ ಮಂಡಳಿಯ ಕೋಮಿಗೂ ಪ್ರಶ್ನೆ ಪತ್ರಿಕೆಗೂ ಯಾವುದೇ ಸಂಬಂಧವಿಲ್ಲ. ಆದರೆ ನಮ್ಮ ಸಂಸ್ಥೆಯ ತೇಜೋವಧೆ ಮಾಡಿ ಪೋಷಕರಲ್ಲಿ ಆತಂಕವನ್ನು ಮೂಡಿಸಲಾಗಿದೆ ಎಂದು ಶಾಲಾ ಆಡಳಿತ ಮಂಡಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನಮ್ಮ ಎಸ್ಎಂಎಸ್ ಸಮೂಹ ಸಂಸ್ಥೆಯ ಎಸ್ಎಂಎಸ್ ಆಂಗ್ಲ ಮಾಧ್ಯಮ ಶಾಲೆ ರಾಜ್ಯ ಪಠ್ಯಕ್ರಮ ಸ್ಟೇಟ್ ಸಿಲೆಬಸ್ನ ಶಾಲೆಯಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆಯಿತು. ಅಲ್ಲಿ 1 ತಿಂಗಳಲ್ಲಿ 2 ಪಾಠಗಳನ್ನು ಮಾಡಿದರು. ಆ ಪಾಠದಲ್ಲಿ ಬರುವಂತಹ ಪಠ್ಯಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಒಂದು ಪ್ರಶ್ನೆ ಪತ್ರಿಕೆ ಮಾಡಿ ಕೊಟ್ಟಿದ್ದರು. ಆದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಅಲ್ಲಿಯ ಪಠ್ಯಾಂಶ ಕ್ರಿಶ್ಚಿಯಾನಿಟಿ ಬಗ್ಗೆ, ಇಸ್ಲಾಂ ಬಗ್ಗೆ ಮಾತ್ರ, ರಿನೈಸೆನ್ಸ್ ಬಗ್ಗೆ ಇದ್ದ ಕಾರಣ ಶಿಕ್ಷಕಿ ಯಾವುದೇ ದುರುದ್ದೇಶ ಇಲ್ಲದೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಮಕ್ಕಳಿಗೆ ಕೊಟ್ಟಿದ್ದರು. ಆದರೆ ಸಮಾಜದಲ್ಲಿ ಕೆಲವು ಮನಸ್ಸುಗಳು ಅದನ್ನು ಬೇರೆ ಅರ್ಥ ಮಾಡಿಕೊಂಡು ನಮ್ಮ ಇಡೀ ಎಸ್ಎಂಎಸ್ಸನ್ನು ಆಡಳಿತ ಮಂಡಳಿಯ ಕೋಮಿಗೂ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪಠ್ಯದ ಒಂದು ಧರ್ಮಕ್ಕೂ ಸಂಬಂಧ ಕಲ್ಪಿಸಿ ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸುಳ್ಳು ಸುದ್ದಿಯನ್ನು ಸತತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ವಾಸ್ತವಕ್ಕೆ ಬಹಳ ದೂರವಾಗಿದ್ದು ಸತ್ಯಾಂಶವನ್ನು ತಿರುಚಿದ್ದಾರೆ. ಯಾಕಂದರೆ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಕನ್ನು ಅನೇಕ ವರ್ಷಗಳಿಂದ ಪಾಠ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕರಿಗೂ ಗೊತ್ತುಂಟು. ಇದು ಮೊದಲ ಮತ್ತು 2ನೇ ಪಾಠ ಸ್ವಲ್ಪ ಧರ್ಮ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಎಲ್ಲಿ ಧರ್ಮದ ಉದಯವಾಯಿತು ಅನ್ನೋದರ ಬಗ್ಗೆ ಇದೆ. ಅದನ್ನೇ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂತಹ ಒಂದು ವಿದ್ಯಮಾನವನ್ನು, ಇಂತಹ ಮನಸ್ಥಿತಿಯನ್ನು ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ಇದು ಸಮಾಜದ ಸ್ವಾಸ್ಥ್ಯವನ್ನು ಕದಿಡ್ತದೆ, ನಮ್ಮ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತದೆ. ದಯವಿಟ್ಟು ಇದನ್ನು ಯಾರೂ ಮಾಡಬೇಡಿ. ಎಸ್ಎಂಎಸ್ ಎಲ್ಲ ಸಂಸ್ಥೆಗಳಲ್ಲೂ 1916ರಿಂದ ಶೈಕ್ಷಣಿಕ ಸೇವೆಯನ್ನು ಆರಂಭಿಸಿದ್ದಾರೆ. ಇವತ್ತಿನವರೆಗೂ ಅಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣವಿದೆ. ನಾನು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಯಕ್ಷಗಾನಗಳನ್ನು ಮಾಡಿ, ರಾಮನ ಕಥೆ, ಕೃಷ್ಣನ ಕಥೆ ಎಲ್ಲದನ್ನು ಮಾಡಿದ್ದೇನೆ. ಇಲ್ಲಿ ಎಲ್ಲ ಧರ್ಮದವರಿಗೂ ಧರ್ಮ ನಿರಪೇಕ್ಷವಾದ ಕಾಸ್ಮೋಪಾಲಿಟನ್ ಸಂಸ್ಕೃತಿಯನ್ನು ನಮಗೆ ಹೇಳಿಕೊಡ್ತಾರೆ. ನಮ್ಮ ಮಕ್ಕಳಿಗೂ ಅಲ್ಲಿ ಹೇಳಿಕೊಡ್ತಾರೆ.